ಉಪ್ಪು, ಎಣ್ಣೆ, ಅಕ್ಕಿ ಹಿಟ್ಟು, ಖಾರದ ಪುಡಿ, ಕಡಲೆ ಹಿಟ್ಟು. ನೀರು ಒಲೆ ಮೇಲೆ ಇಡಬೇಕು. ಇಟ್ಟಾದಮೇಲೆ ಗೋಬಿ ಒಳಗಡೆ ಹುಳಗಳಿರ್ತವೆ. ಹುಳಗಳೆಲ್ಲ ಕ್ಲೀನಾಗೋಸ್ಕರ ಬಿಸಿನೀರಿಗೆ ಗೋಬಿ ಹಾಕಬೇಕು. ಗೋಬಿ ಹಾಕಿ ಸ್ವಲ್ಪ ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿ ಹುಳ ಇದ್ದರೆ ಎಲ್ಲ ಸತ್ತೋಗ್ಬಿಡ್ತವೆ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹುಳಗಳೆಲ್ಲ ಹೋಗಲಿ ಮತ್ತು ಎಲ್ಲ ಕ್ಲೀನಾಗಬೇಕು ಮತ್ತು ಚೆನ್ನಾಗಿ ಇದಿರಬೇಕು. ಮತ್ತು ಎಲ್ಲ ಹುಳಗಳು ಹೋಗಲಿ ಅಂತಲೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಿಸಿನೀರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಒಂದು 2 ನಿಮಿಷ ಒಂದು 5 ನಿಮಿಷ ಬಿಡಬೇಕು. ಬಿಟ್ಟಾದ್ಮೇಲೆ ಮತ್ತೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಎಲ್ಲನೂ ಸ್ಟವ್ ಆಫ್ ಮಾಡಿ ಬಸ್ತಿ ಇಟ್ಕೋಬೇಕು. ಸೋಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಮತ್ತು ಕಲಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ನೀವು ಎಷ್ಟು ಮಾಡ್ತೀರಿ ಅದ್ರ ನಾನು ಒಂದೇ ಒಂದು ಖಾಲಿ ಕವರ್ ತೊಗೊಂಡಿದ್ದೀನಿ. ಅದೇ 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸ್ಪೂನಲ್ಲಿ ಸರಿ ಬರೋಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಉಪ್ಪು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕಬೇಕು. ಸ್ವಲ್ಪ ನೀರು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಮತ್ತೆ ನೋಡಿ ಹಾಕೊಂಡು ಕಲಿಸ್ಕೋಬೇಕು. ಸ್ಪೂನ್ ಸರಿಯಾಗಿ ಬರೋಲ್ಲ, ಅದಕ್ಕೆ ಕೈಯಿಂದ ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಂಡು ಮತ್ತು ಕಾಲಿಫ್ಲವರ್ನು ಹಾಕಿ ಚೆನ್ನಾಗಿ ಗೋಬಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಬಿಟ್ಬಿಡಬೇಕು. ಮತ್ತು ಒಲೆ ಹಚ್ಚಿ ಬಾಣಲಿಗೆ ಎಣ್ಣೆ ಇಡಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹೀಟಾದರೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರೋ ಗೋಬಿನ ಚೆನ್ನಾಗಿ ಹಾಕಿ ಒಂದು 2 ನಿಮಿಷ ಬಿಡಬೇಕು. ಚೆನ್ನಾಗಿ ಬೇಯಬೇಕು. ಅದು ಹಾಕಿದ ತಕ್ಷಣವೇ ಜಾಲರಿ ಹಾಕಿ ಮಿಕ್ಸ್ ಮಾಡಬಾರ್ದು, ಇಲ್ಲಾಂದರೆ ಎಲ್ಲ ಎಣ್ಣೆಗೆ ಮಸಾಲೆ ಎಲ್ಲ ಬಿಟ್ಕೊಬಿಡ್ತೀವಿ. ಮತ್ತು ಎಲ್ಲ ಕ್ಲೀನಾಗಿ ಎಲ್ಲನೂ ನೀಟಾಗಿ ಕಲಸಿ ಬೆಂದಿರೋದು ಬೆಳೆದೇ ಇರೋದೆಲ್ಲನೂ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಒಂದೇ ಹದದಲ್ಲಿ ಬೇಯಿಸ್ಕೋಬೇಕು. ಅದು ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬಂದರೆ ತಿನ್ನೋಕೆ ಚೆನ್ನಾಗಿರ್ತೈತೆ. ಚೆನ್ನಾಗಿ ಬೇಯಿಂದಾದ್ಮೇಲೆ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕೊಂಡು ಹಾಕೋಬೇಕು. ಟಿಶ್ಯೂ ಪೇಪರ್ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ತದೆ. ಚೆನ್ನಾಗಿ ಇಟ್ಕೊಂಡ್ಮೇಲೆ ಅದು ತಿನ್ನೋಕ್ಕೆ ಸಾಯಂಕಾಲ ಟೀ ಜೊತೆ ಸೂಪರ್.